ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕೊಟ್ಟಾರದ ಧರ್ಮರಕ್ಷಣಾ ಮೊಗವೀರ ವೇದಿಕೆ ಒತ್ತಾಯಿಸಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೊಟ್ಟಾರದ ಧರ್ಮರಕ್ಷಣಾ ಮೊಗವೀರ ವೇದಿಕೆಯ ಅಧ್ಯಕ್ಷ ನಿಕೇತಿಯನ್ ಶ್ರಿಯಾನ್ ಅವರು ಮಾತನಾಡಿ, ಲಾಲಾಜಿ ಮೆಂಡನ್ 3 ಬಾರಿ ಶಾಸಕರಾಗಿ ಅಪಾರ ಅನುಭವ ಹೊಂದಿದ್ದಾರೆ. ವಿಧಾನಸಭೆಯಲ್ಲಿ ಮೊಗವೀರ ಸಮುದಾಯಕ್ಕೆ ಸೇರಿದ ಬಿಜೆಪಿಯ ಏಕೈಕ ಪ್ರತಿನಿಧಿಯಾಗಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿಯುತ್ತಿದ್ದು ಪ್ರಾಮಾಣಿಕ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದಾರೆ. ಅವರಿಗೆ ಅರ್ಹವಾಗಿ ಸಚಿವ ಸ್ಥಾನ ದೊರೆಯಬೇಕು ಎಂದು ಒತ್ತಾಯಿಸಿದರು. ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವ ಹಿರಿಯರಿಂದ ಆಶೀರ್ವಾದ ಪಡೆದು ಹಿರಿಯರಿಗೆ ಸದಾ ಮಾರ್ಗದರ್ಶಕರಾಗಿರುವ 3 ಬಾರಿ ಕಾಪು ಕ್ಷೇತ್ರದ ಅನುಭವ ಹೊಂದಿರುವ ಶಾಸಕರಾಗಿ ಜನಪ್ರೀತಿಯ ನಿಷ್ಠಾವಂತ ಹೆಸರಿಗೆ ಪಾತ್ರರಾದ ನಿಷ್ಕಲಂಕ ರಾಜಕಾರಣಿಯಾದ ಲಾಲಾಜಿ ಆರ್ ಮೆಂಡನ್ ಅವರಿಗೆ ಸಚಿವ ಸಂಪುಟದಲ್ಲಿ ಈ ಬಾರಿ ಸಚಿವ ಸ್ಥಾನ ನೀಡಬೇಕೆಂದು ಮಂಗಳೂರು ಕೊಟ್ಟಾರದಲ್ಲಿರುವ ಧರ್ಮರಕ್ಷಣಾ ಮೊಗವೀರ ವೇದಿಕೆಯ ಆಗ್ರಹಿಸುತ್ತದೆ. ಈ ಸಂದರ್ಭ ಧರ್ಮರಕ್ಷಣಾ ಮೊಗವೀರ ವೇದಿಕೆಯ ಸಂಸ್ಥಾಪಕ ಹಾಗೂ ಸ್ಥಾಪಕಾಧ್ಯಕ್ಷ ನವೀನ್ ಚಂದ್ರ ಶ್ರಿಯಾನ್, ಉಪಾಧ್ಯಕ್ಷ ಭರತ್ ಕುಮಾರ್ ಕೂಳೂರು, ವೇದಿಕೆಯ ಮಾರ್ಗದರ್ಶಕ ಗೋಪಿಚಂದ್ರ ಶ್ರಿಯಾನ್, ಮಹಿಳಾ ಧರ್ಮರಕ್ಷಣಾ ವೇದಿಕೆಯ ನಿರ್ದೇಶಕಿ ತುಳಸಿ ಎನ್ ಶ್ರಿಯಾನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.